ಗಡಿಕಾಯೋ ಯೋಧರೋರ್ವರ ನೇತೃತ್ವದ ಅವಳಿ ಜಿಲ್ಲೆಗಳ ಯುವಕರ ತಂಡವೊಂದು ಲಾಕ್ಡೌನ್ ಸಮಯವನ್ನ ಸಮಾಜ ಸೇವೆಗೆ ಬಳಸಿಕೊಳ್ಳುವ ಮೂಲಕ ಇತರರಿಗೆ ಮಾದರಿಯಾದ ಘಟನೆ ಕಾಪು ಸಮೀಪದ ಇನ್ನಂಜಿಯಲ್ಲಿ ನಡೆದಿದೆ. ಅಷ್ಟಕ್ಕೂ ಏನಿದು ವಿಷಯ? ಈ ಸ್ಟೋರಿ ನೋಡಿ. ಪ್ರಕೃತಿ ವಿಕೋಪದಿಂದಾಗಿ ಬಡಪಾಯಿ ಇನ್ನಂಜಿ ಗ್ರಾಮದ ವಿಶ್ವನಾಥ್ ಎಂಬವರಿಗೆ ಸೇರಿದ ದನದ ಹಟ್ಟಿಯನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ದುರಸ್ತಿ ನಡೆಸಿದ ಯುವಕರ ತಂಡ ಸಾರ್ವಜನಿಕರಿಂದ ಭೇಷ್ ಎನಿಸಿಕೊಂಡಿದೆ. ಕೇವಲ 3 ತಿಂಗಳ ಹಿಂದೆಯಷ್ಟೇ ಉಡುಪಿ ಮಂಗಳೂರು ಭಾಗದ ಯುವಕರನ್ನ ಒಟ್ಟುಗೂಡಿಸಿ ಕಟ್ಟಿದ ಸಂಸ್ಥೆಯೇ ಸತ್ಯದ ತುಳುವೆರು. ಈ ಸಂಸ್ಥೆಯ ಜನಕ ಗಡಿಕಾಯೋ ಯೋಧ ಶಿವಪ್ರಸಾದ್ ಮಲ್ಪೆ ಎಂಬುದು ಇಲ್ಲಿ ಗಮನಾರ್ಹ. ಹಲವರ ನಾಯಕತ್ವದಲ್ಲಿ 100ಕ್ಕೂ ಅಧಿಕ ಯುವಕರ ತಂಡ ಬಾಲ್ಯಾವಸ್ಥೆಯಲ್ಲಿ ಸಮಾಜಮುಖಿ ಕಾರ್ಯ ಆರಂಭಿಸಿದ್ರು. ಆರಂಭದಲ್ಲಿ ರಕ್ತದಾನ, ವನ ಮಹೋತ್ಸವ, ಇದೀಗ ಹಟ್ಟಿ ದುರಸ್ತಿ ಮಾಡುವ ಮೂಲಕ ತಮ್ಮ ಸಂಸ್ಥೆಯ ಇರಾದೆಯನ್ನ ಸಮಾಜಕ್ಕೆ ಗೊತ್ತುಪಡಿಸಿದ್ದಾರೆ. ಈ ಸೇವೆಗೆ ತಗುಲುವ ವೆಚ್ಚವನ್ನ ತಮ್ಮ ಸಂಸ್ಥೆಯ ಸದಸ್ಯರೇ ಒಟ್ಟು ಸೇರಿಸಿ ಭರಿಸುವುದು ಮತ್ತೊಂದು ವಿಶೇಷ. ಈ ಸಂಸ್ಥೆಯಲ್ಲಿ ಅವಳಿ ಜಿಲ್ಲೆಗಳ 100ಕ್ಕೂ ಅಧಿಕ ಸದಸ್ಯರಿದ್ದು, ಈ ದಿನ ಹಟ್ಟಿ ದುರಸ್ತಿಗೆ ಲಾಕ್ಡೌನ್ ಸಮಸ್ಯೆಯಿಂದಾಗಿ 30 ಮಂದಿ ಸದಸ್ಯರು ಪಾಲ್ಗೊಂಡಿದ್ರು. ಸಮಾಜೋಮುಖಿ ಚಿಂತನೆಯುಳ್ಳ ಯುವಕರ ತಂಡ ಇದಾಗಿದ್ದು, ಇದೀಗ ಸ್ಥಳೀಯವಾಗಿ ನಮ್ಮ ಸಂಸ್ಥೆಯ ಕಾರ್ಯಾಚರಣೆ ಆರಂಭಿಸಲಾಗಿ ಮುಂದಿನ ದಿನದಲ್ಲಿ ಅವಳಿ ಜಿಲ್ಲೆಗಳಿಗೂ ಇದನ್ನು ವಿತರಿಸಲಾಗುವುದು. ಈ ಸಂಸ್ಥೆಯ ಆಧಾರ ಸ್ತಂಭ ಗಡಿಕಾಯೋ ಯೋಧ ಎಂಬುದು ನಮ್ಮ ಸಂಸ್ಥೆಗೆ ಮತ್ತಷ್ಟು ಹೆಮ್ಮೆ ಎನಿಸಿದೆ ಎಂಬುದಾಗಿ ಸಂಸ್ಥೆಯ ಗೌರವಾಧ್ಯಕ್ಷ ದಿನಕರ್ ಶೆಟ್ಟಿ ಕುರ್ಕಾಲು ತಿಳಿಸಿದ್ದಾರೆ. ಈ ಕೊರೋನಾ ದಶೆಯಿಂದ ಈ ಒಂದು ಸಂಘಟನೆಯನ್ನು ಇನಾಗ್ರೇಷನ್ ಮಾಡಲಿಕ್ಕೆ ನಾವು ಇಷ್ಟಂತ ಆಗಲಿಲ್ಲ. ಆದರೂ ಪೂರ್ವಭಾವಿಯಾಗಿ ಅನೇಕ ಕೆಲಸಗಳನ್ನು ಮಾಡುವುದರ ಜೊತೆಗೆ ಬಡವರನ್ನು, ದೀನರನ್ನು, ದುರ್ಬಲರನ್ನು ಗುರುತಿಸಿ ಅವರಿಗೆ ಬೇರೆ ಬೇರೆ ರೀತಿಯ ಸಹಕಾರವನ್ನು ಕೊಡುವಂಥ ಮುಖ್ಯ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಈ ನಮ್ಮ ಇನ್ನಂಜೆಯಲ್ಲಿ ಒಂದು ಆರ್ಥಿಕವಾಗಿ ಹಿಂದುಳಿದಂಥ ಒಬ್ಬ ಎಲೆಕ್ಟ್ರಿಷಿಯನ್ ಅವರು ನಿಜವಾಗಿ ಅಂದರೆ ಅವರಿಗೆ ಈಗ ಕೆಲಸ ಇಲ್ಲ ಪಾಪ. ಆ ದೃಷ್ಟಿಯಿಂದ ನಾವು ಅವರನ್ನು ಗುರುತಿಸಿ ಅವರ ಬಿದ್ದು ಹೋದಂಥ ಒಂದು ಹಟ್ಟಿಯನ್ನು, ದನದ ಹಟ್ಟಿಯನ್ನು ಇವತ್ತು ನಾವು ಎಲ್ಲ ಸಂಘಟಕರು ಎಲ್ಲ ದೂರದಲ್ಲಿ ತುಂಬ ಜನ ಮೆಂಬರ್ಸ್ ಇದ್ದಾರೆ, 100ಕ್ಕೂ ಮಿಕ್ಕಿ ಮೆಂಬರ್ಸ್ ಇದ್ದಾರೆ. ಆದರೆ ಉಡುಪಿಯ ಒಳಗಿನವರನ್ನು ಮಾತ್ರ ಇವತ್ತು ಕರೆದು ಈ ರೀತಿಯ ಒಂದು ಕೆಲಸವನ್ನು ಮಾಡಲಿಕ್ಕೆ ನಾವು ಇಲ್ಲಿ ಬಂದಿದ್ದೇವೆ. ಒಳ್ಳೆಯ ರೀತಿಯ ಕೆಲಸವನ್ನು ಯುವಕರು ಮಾಡ್ತಾ ಇದ್ದಾರೆ. ಯಾವುದೇ ಪ್ರಚಾರಕ್ಕಾಗಿ ಖಂಡಿತ ಅಲ್ಲ. ನಿಜವಾಗಿ ನಮ್ಮಲ್ಲಿ ಅಂತ ಹೇಳಿದರೆ ಒಂದು ಭ್ರಾತೃತ್ವವನ್ನು ಬೆಳೆಸಬೇಕು, ಸಂಘಟನೆಯನ್ನು ಬೆಳೆಸಬೇಕು, ದೀನ ದುರ್ಬಲರನ್ನು, ಪಾಪದವರನ್ನು ಗುರುತಿಸಬೇಕು. ಮುಖ್ಯವಾಗಿ ನಮ್ಮ ಉದ್ದೇಶ ಅಂತ ಹೇಳಿದರೆ ರಕ್ತ. ಸಲಹೆಗಾರರಾದ ಗೀತಾಂಜಲಿ ಸುವರ್ಣ ಮಾತನಾಡಿ, ಇಂದಿನ ದಿನಗಳಲ್ಲಿ ಯುವ ಪೀಳಿಗೆ ದಾರಿ ತಪ್ಪುತ್ತಿರುವ ಈ ಕಾಲಘಟ್ಟದಲ್ಲಿ ಈ ಯುವಕರ ತಂಡ ಇಂತಹ ಸಮಾಜೋಮುಖಿ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇರುವುದು ಸಂತೋಷದ ವಿಷಯ ಎಂದರು. ಇನ್ನಂಜೆ ಗ್ರಾಮದ ವಿಶ್ವನಾಥ್ ಆಚಾರ್ಯರವರು ಇಲೆಕ್ಟ್ರಿಷಿಯನ್ ವೃತ್ತಿ ಮಾಡಿಕೊಂಡಿರುವವರು. ಆದರೆ ಲಾಕ್ಡೌನ್ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸ ಇಲ್ಲದೆ ಪರದಾಡುವ ಹೊತ್ತಲ್ಲಿ ಅವರ ಮನೆಯ ದನದ ಹಟ್ಟಿ ಬಿದ್ದು ದನಗಳನ್ನು ಕಟ್ಟುವಂತಹ ಪರಿಸ್ಥಿತಿಯಲ್ಲೂ ಅವರು ಇರಲಿಲ್ಲ. ಇದನ್ನು ತಿಳಿದಂತಹ ನಮ್ಮ ಸತ್ಯದ ತುಳುವೆರು ಅನ್ನೋ ಒಂದು ಹೊಸ ತಂಡ ಸ್ಥಾಪನೆಯಾಗಿದೆ. ಬಹಳ ಒಂದು ಸಂತೋಷ. ಯುವ ಶಕ್ತಿ ಕೆಲಸ ಮಾಡಿದರೆ ಏನನ್ನೂ ಮಾಡಬಹುದು ಅಂತ ಸಾಧನೆ ತೋರಿಸಿಕೊಡುವಂತಹ ಈ ಒಂದು ತಂಡ, ಇದರ ಬಗ್ಗೆ ತಿಳ್ಕೊಂಡು ಕುರ್ಕಾಲ್ ಯುವಕ ವೃಂದದ ಅಧ್ಯಕ್ಷರಾದ ಪ್ರವೀಣ್ ರವರು ಇದ್ದಾರೆ. ಇವರೆಲ್ಲ ಸೇರಿಕೊಂಡು ನಮ್ಮ ಕುರ್ಕಾಲಲ್ಲಿ ನಮಗೊಂದು ಗಟ್ಟಿಯಾದ ಒಂದು ಬಲ, ಅಂದರೆ ಒಂದು ಗಟ್ಟಿ ಸ್ತಂಭ ಅಂತ ಹೇಳ್ಬೋದು. ದಿನಕರ್ ಮಾಸ್ಟರ್ ಅವರು ಇದ್ದಾರೆ. ಎಲ್ಲರೂ ಸೇರಿಕೊಂಡು ಈ ಒಂದು ಕೊಟ್ಟಿಗೆಯನ್ನು ರಿಪೇರಿ ಮಾಡಿ ಆ ಮನೆಯವರಿಗೆ ದನ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡಿ ಕೊಡಬೇಕು ಅಂತ ಕೇಳ್ಕೊಂಡಾಗ ಎಲ್ಲರೂ ಬಂದು ಇವತ್ತೊಂದು 30 ಜನ ಯುವಕರ ತಂಡ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನು ಫಲಾನುಭವಿ ವಿಶ್ವನಾಥ್ ಅವರು ಮಾತನಾಡಿ, ಎಲೆಕ್ಟ್ರಿಕ್ ಕೆಲಸ ಮಾಡ್ತಾ ಇರುವ ನನಗೆ ಲಾಕ್ಡೌನ್ನಿಂದಾಗಿ ಕೆಲಸವೇ ಇಲ್ಲ. ಇದೇ ಸಂದರ್ಭದಲ್ಲಿ ಮಳೆ ಗಾಳಿಗೆ ದನದ ಹಟ್ಟಿಗೆ ಹಾನಿಯಾಗಿದ್ದು, ಸಂಕಷ್ಟದ ಸ್ಥಿತಿಯಲ್ಲಿ ಈ ಸತ್ಯದ ತುಳುವೆರು ಸಂಸ್ಥೆಯ ಗಮನಕ್ಕೆ ತಂದಾಗ ಅವರೇ ಮುಂದೆ ನಿಂತು ಹಟ್ಟಿ ದುರಸ್ತಿ ಮಾಡಿಕೊಟ್ಟಿದ್ದಾರೆ. ದೇವರು ಅವರಿಗೆ ಇನ್ನಷ್ಟು ಬಡವರ ಸೇವೆ ಮಾಡಲು ಶಕ್ತಿಯನ್ನ ನೀಡಲಿ ಅಂತ ಹಾರೈಸಿದ್ದಾರೆ. ನನ್ನ ಮನೆಯಲ್ಲಿ ಮೊನ್ನೆ ಜೋರು ಮಳೆಗೆ ಮನೆ ಹಟ್ಟಿ ಮಾಡೆಲ್ಲ ಬಿದ್ದೋಗಿರ್ತದೆ. ನನಗೆ ಈಗ ಲಾಕ್ಡೌನ್ ಆದ್ದರಿಂದ ಕೆಲಸ ಕಾರ್ಯ ಏನೂ ಇರಲಿಲ್ಲ. ಆಗ ನನ್ನ ಸ್ನೇಹಿತನಾದ ಶಿವಪ್ರಸಾದ್ನಿಗೆ ಈ ವಿಷಯವನ್ನು ತಿಳಿಸಿದೆ. ಅವನ ಸಂಘಟನೆಯವರಿಗೆ ತಿಳಿಸಿ ಈಗ ಅವರು ಬಂದು ಹಟ್ಟಿಯನ್ನು ರಿಪೇರಿ ಮಾಡಿಕೊಳ್ಳುವುದಾಗಿ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಸತ್ಯದ ತುಳುವೇರು ಸಂಸ್ಥೆಯ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.